ವಚನ ಸತ್ಯ ವಚನ ಭೂಮಿಗೆ ಬಂದ ವಚನ ವಚನ ಸತ್ಯ ವಚನ ಭೂಮಿಗೆ ಬಂದ ವಚನ ಆದಿಯಲ್ಲಿ ಇದ್ದ ವಚನ ನಮ್ಮ ನೋಡ ಬಂದ ವಚನ ವಚನ ಸತ್ಯ ವಚನ ಭೂಮಿಗೆ ಬಂದ ವಚನ ಪ್ರಿಯರೇ, ವಚನಾಮೃತ ಕಾರ್ಯಕ್ರಮಕ್ಕೆ ನಿಮಗೆಲ್ಲರೂ ಕೂಡ ಸ್ವಾಗತ. ದೇವರ ವಾಕ್ಯವನ್ನು ಆಲಿಸಿಕೊಂಡು ಈ ದಿನದ ಪ್ರಾರ್ಥನೆಯನ್ನು ಧ್ಯಾನವನ್ನು ನಾವೀಗ ಆರಂಭ ಮಾಡೋಣ. ಜ್ಞಾನೋಕ್ತಿಗಳು ಪುಸ್ತಕ ಅಧ್ಯಾಯ 11 ವಾಕ್ಯ 17. ಪರೋಪಕಾರಿ ತನಗೂ ಉಪಕಾರಿ, ಕ್ರೂರಿಯಾದವನು ತನ್ನ ದೇಹಕ್ಕೂ ಕ್ರೂರಿ. ಪರೋಪಕಾರಿ ತನಗೂ ಉಪಕಾರಿ, ಕ್ರೂರಿಯಾದವನು ತನ್ನ ದೇಹಕ್ಕೂ ಕ್ರೂರಿ. ದೇವರ ವಾಕ್ಯವಿದು, ದೇವರಿಗೆ ಕೃತಜ್ಞತೆ ಸಲ್ಲಲಿ. ಈ ಪರೋಪಕಾರ ಮಾಡುವವರ ಬಗ್ಗೆ ಒಂದು ಮಾತು ಹೇಳ್ತಾರೆ, ಊರಿಗೆ ಉಪಕಾರಿ ಮನೆಗೆ ಮಾರಿ ಅಂತ ಹೇಳಿಕೊಂಡು. ಆದರೆ ಅವರು ಮಾಡಿದಂಥ ಒಳಿತು ಎಷ್ಟೋ ಜನ ಪಡೆದುಕೊಳ್ತಾರೆ. ಅದರಲ್ಲಿ ಕೆಲವರು ನೆನಪಿಡ್ತಾರೆ, ಅನೇಕ ಮಂದಿ ಅದನ್ನು ಮರೆತು ಬಿಡ್ತಾರೆ. ಏನೇ ಆಗಲಿ, ಒಬ್ಬ ವ್ಯಕ್ತಿ ಈ ಭೂಲೋಕದಲ್ಲಿ ಹುಟ್ಟಿ ಬಂದಾಗ ಏನಾದರೂ ಒಳಿತನ್ನು ಮಾಡಬೇಕು, ತನಗಾಗಿ ಮಾಡಬೇಕು, ಖಂಡಿತವಾಗಿ ತನ್ನ ಕುಟುಂಬಕ್ಕಾಗಿ ಮಾಡಬೇಕು. ಯಾಕಂತ ಹೇಳಿದ್ರೆ ತನ್ನ ಮೇಲೆ ನಂಬಿಕೆ ಇಟ್ಟು ಬಾಳುವಂಥ ಜನರನ್ನು ಕೈ ಬಿಟ್ಟರೆ ಅದಕ್ಕಿಂತ ಕೆಟ್ಟದ್ದು ಬೇರೇನಿಲ್ಲ. ಅದೇ ಅರ್ಥದಿಂದ ಹೇಳ್ತಾರೆ, ಮೊದಲು ಈ ಒಳ್ಳೆಯ ಕೆಲಸ ತನ್ನಲ್ಲಿ ಆಗಬೇಕು, ಮನೆಯಲ್ಲಿ ಇರುವವರಿಗೆ ಆಗಬೇಕು, ನಂತರ ಇತರರಿಗೆ ಕೊಡಬೇಕಂತ ಹೇಳಿಕೊಂಡು. ನನ್ನ ಪರಿಚಯದವರೊಬ್ಬರು ಗೋವಾದವರು, ಯಾವಾಗಲೂ ಕೂಡ ನಮ್ಮನ್ನು ಭೇಟಿ ಮಾಡುತ್ತಿರುವವರು. ಅವರೊಬ್ಬ ಮಗನಿದ್ದಾನೆ. ಈ ವ್ಯಕ್ತಿ ಕೂಡ ತುಂಬ ಉಪಕಾರಿ, ನಿವೃತ್ತರಾಗಿದ್ದಾರೆ, ಅನೇಕ ಕಾಯಿಲೆಗಳಿಂದ ಅವರು ನರಳ್ತಾರೆ. ಆದರೂ ಕೂಡ ಈ ಒಂದು ಒಳಿತು ಮಾಡುವಂಥ ಕೆಲಸ ಅದನ್ನು ಮಾಡಿಯೇ ಇರ್ತಾರೆ. ಯಾವಾಗಲೂ ಕೂಡ ಯಾರನ್ನಾದರೂ ಪರಿಚಯ ಮಾಡಿಸಿ ಅವರಿಂದ ಆಗುವಂಥ ಒಳಿತನ್ನು ಈ ಬಡ ಜನರಿಗೆ ಸಿಗುವಂಥದ್ದನ್ನು ಮಾಡ್ತಲೇ ಇರ್ತಾರೆ. ತನಗೆ ಬೇಕಾದಷ್ಟು ಕಷ್ಟಗಳಿವೆ, ಈ ಆರೋಗ್ಯದ ಕಷ್ಟಗಳು ಮತ್ತು ಇತರ ಕಷ್ಟಗಳು. ಅವರಿಗೆ ಒಬ್ಬ ಸಹೋದರ ಇದ್ದಾರೆ, ಮನೆಯಲ್ಲಿ ಸೋದರ, ಅವರು ಕೂಡ ಅನಾರೋಗ್ಯದಿಂದ ಬಾಳ್ತಾ ಇದ್ದಾರೆ. ಆದರೂ ಕೂಡ ಒಳಿತನ್ನು ಎಲ್ಲರಿಗೆ ಮಾಡ್ತಾರೆ. ಅವರಿಗೊಬ್ಬ ಮಗ ಇದ್ದಾನೆ. ಇವರ ಹಾಗೇನೆ ಆ ಮಗನಿಗೆ ಕೂಡ ಒಳ್ಳೆಯ ಗುಣ ಉಂಟು. ಅದೇನಂತ ಹೇಳಿದರೆ ಎಲ್ಲರಿಗೂ ಕೂಡ ಒಳಿತನ್ನು ಮಾಡುವಂಥದ್ದು. ದುಃಖದ ಸಂಗತಿ ಏನಂತ ಹೇಳಿದರೆ ಆ ಮಗ ಎಲ್ಲರಿಗೂ ಕೂಡ ಊರಿನಲ್ಲಿ ಒಳಿತನ್ನು ಮಾಡ್ತಾನೆ, ಆದರೆ ಮನೆಗೆ ಮಾತ್ರ ಒಂದು 5 ಪೈಸೆ ಆತನಿಂದ ಬರಲ್ಲ. ಎಲ್ಲ ಕಡೆಯಲ್ಲಿ ಹೋಗಿ ಒಳಿತನ್ನು ಮಾಡ್ತಾನೆ. ಅದಕ್ಕಾಗಿ ಈ ತಂದೆ ಕೆಲವು ಬಾರಿ ಹೇಳುವುದುಂಟು, ಆತನಿಗಾಗಿ ಪ್ರಾರ್ಥಿಸಿ ಆತನ ಮನ ಪರಿವರ್ತನೆಯಾಗಿ ಏನಾದರೂ ಜೀವನದಲ್ಲಿ ತನಗಾಗಿ ಮಾಡಲಿ, ಒಂದು ಜೀವನದಲ್ಲಿ ಆತನು ಸೆಟ್ಲ್ ಆಗಲಿ, ಮದುವೆ ಆಗಿ ಅಂತ ಹೇಳಿಕೊಂಡು. ಇಂಥ ಘಟನೆಗಳು ವ್ಯಕ್ತಿಗಳು ನಮ್ಮ ಮಧ್ಯೆ ಇರ್ತಾರೆ. ಅವರೇನು ಮಾಡ್ತಾರೆ ಅಂತ ಹೇಳಿದರೆ ಎಲ್ಲರಿಗೆ ಬೇಕಾದಷ್ಟನ್ನು ತಿಳಿಯಪಡಿಸ್ತಾರೆ, ಹೇಳ್ತಾರೆ, ಸಹಾಯ ಮಾಡ್ತಾರೆ. ಆದರೆ ಕೊನೆಗೆ ಮನೆಯವರಿಗೆ ಮಾತ್ರ ಅವರು ಏನನ್ನು ಮಾಡುವುದಿಲ್ಲ ಎಂಬುದಾಗಿ. ಇನ್ನೊಬ್ಬರಿದ್ದಾರೆ ಮಿತ್ರರು ಇದೇ ರೀತಿಯಾಗಿ ಒಳ್ಳೆಯದಾಗಿ ಕಲಿತವರು, ಶಿಕ್ಷಣ ಇದ್ದವರು, ಎಲ್ಲರೂ ಕೂಡ ಮನೆಯಲ್ಲಿ. ಇವರಿಗೆ ಇರುವಂಥ ಜಾಣ್ಮೆ ಅಂತ ಹೇಳಿದರೆ ಅಷ್ಟೊಂದು ಜಾಣ್ಮೆ ಅವರಿಗೆ. ಈ ಜನರಲ್ ನಾಲೆಜ್, ಆಮೇಲೆ ಜಾಗದ ಬಗ್ಗೆ ತಿಳುವಳಿಕೆ, ಅಷ್ಟೊಂದು ಜಾಣ್ಮೆ, ಚತುರರು. ಅವರು ಇತರರಿಗೆ ಮಾಡಿದದ್ದು ಆ ಒಳಿತು ಅಷ್ಟಿಷ್ಟಲ್ಲ, ಒಳ್ಳೆಯದು ಮಾಡಿದ್ದಾರೆ. ಅವರಿಂದ
ಈ ಒಂದು ಮಾಹಿತಿಯನ್ನು ಪಡೆದು ಜೀವನದಲ್ಲಿ ಉನ್ನತಗೇರಿದವರು ಎಷ್ಟೋ ಮಂದಿ. ಆದರೆ ಸ್ವತಃ ತನ್ನ ಜೀವನದಲ್ಲಿ ಏನನ್ನು ಕೂಡ ಪಡೆಯಲಿಲ್ಲ ಅಥವಾ ಏನನ್ನು ಕೂಡ ಮಾಡಿ ಇಟ್ಟದ್ದಿಲ್ಲ. ಒಂದು ರೀತಿಯಲ್ಲಿ ಸಂತೋಷ ಆಗ್ತದೆ, ಇನ್ನೊಂದು ರೀತಿಯಲ್ಲಿ ಬೇಸರ ಕೂಡ ಆಗ್ತದೆ. ಏನಂತ ಹೇಳಿದರೆ, ಉಳಿದವರಿಗೆ ಒಳ್ಳೆಯದನ್ನು ಮಾಡಿದ್ದಾರೆ ಸರಿ, ಆದರೆ ತನಗಾಗಿ ಏನು ಕೂಡ ಮಾಡದೆ ಕೊನೆಗೆ ಬೀದಿಗೆ ಬರುವಂಥ ಪರಿಸ್ಥಿತಿ. ಒಂದು ವಿಚಾರ ಅಂತ ಹೇಳಿದರೆ, ಇವರಿಂದಾಗಿ ಅನೇಕರಿಗೆ ಒಳಿತಾಗ್ತದೆ. ಕೊನೆಗೆ ಏನಿಲ್ಲದಿದ್ದರೂ ಕೂಡ ಜನರು ಅವರ ನೆನಪನ್ನು ತೆಗೀತಾರೆ ಒಳ್ಳೆಯ ರೀತಿಯಲ್ಲಿ. ಅನೇಕ ಮಂದಿಗೆ ಉಪಕಾರ ಮಾಡಿದಂಥ ವ್ಯಕ್ತಿ ಅಂತ ಹೇಳ್ತಾರೆ. ಒಬ್ಬ ವ್ಯಕ್ತಿಯ ಬಗ್ಗೆ ಕೊನೆಗೆ ಇದಕ್ಕಿಂತ ಒಳಿತು ಬೇರೇನು ಕೇಳಲಿಕ್ಕೆ ಬೇಕು? ಶ್ರದ್ಧಾಂಜಲಿ ಅರ್ಪಿಸುವಾಗ ಕೆಲವರು ಬಾಡಿಗೆಯ ವ್ಯಕ್ತಿಗಳು ಕೂಡ ಇರ್ತಾರೆ. ಅಂತ ಹೇಳಿದರೆ ಅವರಿಂದ ಹೇಳಿಸುವುದು, ಏನು ಮಾಡಲಿಲ್ಲವೋ ಅಂಥದನ್ನು ಕೇಳಲಿಕ್ಕೆ ಬೇಕು. ತೀರಿ ಹೋದಂಥ ವ್ಯಕ್ತಿಗೆ ಅದು ಕೇಳುವುದಿಲ್ಲ, ಆದರೆ ಉಳಿದವರಿಗೆ ಅದನ್ನು ತಿಳಿಯಪಡಿಸಲಿಕ್ಕೆ ಬಾಡಿಗೆ ವ್ಯಕ್ತಿಗಳಿರ್ತಾರೆ, ಅವರು ಹೇಳ್ತಾರೆ ಅವರಿಗೆ. ಆದರೆ ನಿಜವಾಗಿ ಅನ್ನಿಸ್ಬೇಕು ಜನರಿಗೆ, ಒಬ್ಬ ವ್ಯಕ್ತಿ ಆತನು ತನ್ನ ಜೀವನದಲ್ಲಿ ಇತರರಿಗೆ ಒಳಿತನ್ನು ಮಾಡ್ತಾ ಹೋದಳು ಅಂತ ಆ ಒಂದು ಒಳ್ಳೆಯ ಮಾತು ಜನರಿಂದ ಕೇಳಿದರೆ ಅಥವಾ ಕೇಳಿಸಿಕೊಂಡ್ರೆ ಅದಕ್ಕಿಂತ ಒಳಿತು ಬೇರೇನಿಲ್ಲ. ಇನ್ನೊಂದು ರೀತಿಯ ವ್ಯಕ್ತಿ ನೋಡಿ, ಕ್ರೂರಿಯಾದವನು ತನ್ನ ದೇಹಕ್ಕೂ ಕೂಡ ಕ್ರೂರಿ. ಆ ಕ್ರೂರತೆ ಎಲ್ಲಿಂದ ಬರ್ತದೆ? ಆ ಕ್ರೂರತೆ ಎಲ್ಲಿಂದ ಬರ್ತದೆ ಅಂತ ಹೇಳಿದರೆ, ಯಾವ ರೀತಿ ಒಳಿತು ಮಾಡುವಂಥ ಒಂದು ಮನಸ್ಸು ಅದು ಒಳಗಿನಿಂದ ಬರ್ತದೋ ಅದೇ ಪ್ರಕಾರ ಕ್ರೂರತೆ ಕೂಡ ಅದು ಒಳಗಿನಿಂದ ಬರುವುದು. ಯಾರಾದರೂ ಕಷ್ಟದಲ್ಲಿರುವಾಗ ನೋಡಿಕೊಂಡು ಅವರಿಗೆ ನಾನು ಸಹಾಯ ಮಾಡಬೇಕಂತ ಎಲ್ಲಿಂದ ಬರ್ತದೆ? ನಮ್ಮ ಹೃದಯದಿಂದ ಬರ್ತದೆ ಭಾವನೆಗಳು. ಕಷ್ಟದಲ್ಲಿರುವವರಿಗೆ ನಾನು ಸಹಾಯ ಮಾಡಬೇಕೆಂಬುದಾಗಿ ಇತ್ತೀಚೆಗೆ ಒಂದು ವಿಡಿಯೋವನ್ನು ನೋಡಿದೆ ನಾನು. ಅದನ್ನು ನೋಡಿದಾಗ ನನಗೆ ಹೀಗೆ ಅನ್ನಿಸಿತು, ಈ ಕಟ್ಟುಕತೆಗಳನ್ನು, ಮನೋರಂಜನೆ ಮತ್ತು ಈ ಸುಳ್ಳು ಕಥೆಗಳನ್ನು ಹರಡಿಸುವಂಥ ಆ ಒಂದು ವಿಡಿಯೋಗಳನ್ನು ಮತ್ತು ಇವುಗಳನ್ನೆಲ್ಲ ಈ ಮೊಬೈಲ್ನಲ್ಲಿ ನೋಡುವುದರ ಬದಲಿಗೆ 10,000 ಅಂಥದ್ದು ನೋಡುವುದರ ಬದಲಿಗೆ ಈ ಒಂದು ವಿಡಿಯೋ ಅದರ ಪ್ರಭಾವ ಹೆಚ್ಚುಂಟು, ಒಳಿತುಂಟು ಅಂತ ತಿಳಿಯಿತು. ಅದರಲ್ಲಿ ಏನಿತ್ತು ಅಂತ ಹೇಳಿದರೆ, ಚಿಕ್ಕ ವಿಡಿಯೋ 7 ನಿಮಿಷದ್ದು. ಏನಿತ್ತು ಅಂತ ಹೇಳಿದರೆ, ಯಾವ ರೀತಿ ಬೇರೆ ಬೇರೆ ಜನರು ಇತರರಿಗೆ ಒಳಿತನ್ನು ಮಾಡ್ತಾರೆ. ನಾವು ಅದನ್ನು ತೋರಿಸಲಿಕ್ಕೇನು ಹೋಗಲ್ಲ. ಏನು ಕೆಟ್ಟದುಂಟು, ಎಲ್ಲಿ ಜಗಳ ಆಯಿತು, ಏನು ಕೆಟ್ಟದ್ದು ಮಾಡಿದ್ದಾರೆ ಅದನ್ನು ಮಾತ್ರ ದಿನನಿತ್ಯ ಈ ವಾಹಿನಿಗಳು, ಈ ಮಾಧ್ಯಮ ವಾಹಿನಿಗಳು ತೋರಿಸ್ತವೆ. ಬಿಟ್ಟರೆ ಇಂಥ ಒಳಿತನ್ನು ಮಾಡಿದರೂ ಕೂಡ ಅದನ್ನು ತೋರಿಸಬಹುದಲ್ವೇ? ಮಾನವ ಕುಲಕ್ಕೆ ಎಷ್ಟು ಒಳಿತಾಗ್ತದೆ. ಒಬ್ಬ ವ್ಯಕ್ತಿ, ವೃದ್ಧರು, ಅವರು ರಸ್ತೆಯನ್ನು ದಾಟಿ ಹೋಗುವಾಗ ಕೈಯಲ್ಲಿದ್ದಂತಹ ಚೀಲ ಬಿದ್ದೋಯ್ತು ರಸ್ತೆಯಲ್ಲಿ. ಅದರಲ್ಲಿದ್ದಂತಹ ಆ ಒಂದು ಮನೆಗೆ ಕೊಂಡೋಗ್ಲಿಕ್ಕೆ ತಂದಂಥ ಆ ವಸ್ತುಗಳು ಚೀಲದಲ್ಲಿದ್ದವು ಎಲ್ಲ ಚೆಲ್ಲಿ ಹೋದವು ರಸ್ತೆಯಲ್ಲಿ. ಅದರಲ್ಲಿದ್ದಂತಹ ಈ ಗ್ರೋಸರಿ ಐಟಮ್ಸ್ ರಸ್ತೆಯಲ್ಲಿ ಬಿದ್ದರೆ, ಚೆಲ್ಲಿ ಹೋದರೆ ಎಷ್ಟೊಂದು ಕಷ್ಟ ಅದನ್ನು ಪುನಃ ಒಟ್ಟುಗೂಡಿಸಬೇಕಿದ್ರೆ. ಒಬ್ಬ ವ್ಯಕ್ತಿಯಿಂದ ಅದು ತುಂಬ ಕಷ್ಟ. ಯಾಕಂತ ಹೇಳಿದರೆ ವಾಹನಗಳು ನಿರಂತರವಾಗಿ ಹೋಗ್ತಲೇ ಇರ್ತವೆ. ಒಂದು ಸಲ ಅದರ ಮೇಲೆ ವಾಹನ ಹೋಯ್ತಂತ ಹೇಳಿದರೆ ಮುಗಿಯಿತು ಅಲ್ಲಿಗೆ. ಅಲ್ಲಿ ಸುತ್ತಮುತ್ತಲಿದ್ದಂಥ ಜನರು ಒಬ್ಬೊಬ್ಬರಾಗಿ ಮುಂದಕ್ಕೆ ಬಂದರು, ಓಡಿ ಬಂದರು. ಒಬ್ಬರು ಬರುವಂಥ ವಾಹನವನ್ನು ನಿಲ್ಲಿಸಿದರು. ಉಳಿದೆಲ್ಲವರು ಕೂಡ ಒಟ್ಟುಗೂಡಿ ಅವರೇನು ಮಾಡಿದ್ದಾರೆ ಅಂತ ಹೇಳಿದರೆ, ಆ ಎಲ್ಲ ಏನು ಬಿದ್ದಿತ್ತೋ ಅದನ್ನೆಲ್ಲ ಒಟ್ಟುಗೂಡಿಸಿ ಆ ವೃದ್ಧರಿಗೆ ಕೊಟ್ಟರು. ಎಷ್ಟೊಂದು ಪುಣ್ಯದ ಕೆಲಸ. ಯಾವ ರೀತಿಯಾಗಿ ಒಬ್ಬ ವ್ಯಕ್ತಿ ಆರಂಭ ಮಾಡಿದಾಗ ಉಳಿದವರನ್ನ ನೋಡಿದರು, ಎಲ್ಲರೂ ಕೂಡ ಓಡಿ ಬಂದರು. ಇಂಥದ್ದು ಒಂದು ವೇಳೆ ನಮ್ಮ ಪ್ರಪಂಚದಲ್ಲಿ, ನಮ್ಮ ಸಮಾಜದಲ್ಲಿ ನಡೆದರೆ ಆ ಸ್ವರ್ಗವನ್ನು ನಾವು ಇಲ್ಲೇ ಅನುಭವಿಸಬಹುದು. ಅಂಥ ಒಳಿತು ನಮ್ಮೆಲ್ಲರಲ್ಲಿ ಕೂಡ ಉಂಟು. ಯಾಕಂತ ಹೇಳಿದರೆ ನಮ್ಮೆಲ್ಲರೇ ಕೂಡ ದೇವರ ಆತ್ಮ ಉಂಟು.
ಹಲವಾರು ಬಾರಿ ಆ ಆತ್ಮವನ್ನು ಮಲಗಲಿಕ್ಕೆ ಬಿಡ್ತೇವೆ ನಾವು. ನಮ್ಮಲ್ಲಿರುವಂಥ ಆ ಕೆಟ್ಟತನ ಏನುಂಟು ಅದನ್ನು ಬೆಳೆಯಲಿಕ್ಕೆ ಬಿಡಬಾರ್ದು ನಾವು. ಯಾಕೆಂತ ಹೇಳಿದ್ರೆ ಆ ಕೆಟ್ಟತನ ಉಳಿದವರಿಗೆ ಕೆಟ್ಟದನ್ನು ಮಾಡ್ತದೆ, ನಮಗೆ ಕೂಡ ಕೆಟ್ಟದನ್ನು ಮಾಡ್ತದೆ. ನಮ್ಮ ಕೆಟ್ಟತನವನ್ನು ಅದು ಹೊರಗೆ ಆಗ್ತದೆ, ನಾವೆಂಥ ವ್ಯಕ್ತಿಗಳಂತ ತೋರಿಸಿಕೊಡ್ತದೆ. ಒಂದು ರೆಸ್ಟೋರೆಂಟ್ನಲ್ಲಿ ತಂದೆ ಮತ್ತು ಮಗಳು ಇಬ್ಬರು ಕೂಡ ಊಟವನ್ನು ಮಾಡ್ತಿದ್ದರು. ಊಟ ತಂದಿಟ್ಟಿದ್ದರು ಮಾತ್ರ. ಅಷ್ಟರಲ್ಲಿ ಆ ಚಿಕ್ಕ ಹುಡುಗಿ ತಿರುಗಿ ನೋಡ್ತಾಳೆ. ಅಲ್ಲಿ ಒಬ್ಬ ವಯೋವೃದ್ಧರು ಬರ್ತಾರೆ. ನೋಡುವಾಗಲೇ ತಿಳಿಯುತ್ತದೆ ಏನಂತ ಹೇಳಿದರೆ ತುಂಬ ಬಡವರು, ಅವರಲ್ಲಿ ಏನಿಲ್ಲ, ಹೊಟ್ಟೆಗೆ ಏನಿಲ್ಲ ಅಂತ ಹೇಳಿಕೊಂಡು. ಆ ಹುಡುಗಿ ಏನು ಮಾಡ್ತಾಳೆ ಅಂತ ಹೇಳಿದ್ರೆ ತನ್ನಲ್ಲಿರುವಂಥ ತಟ್ಟೆಯನ್ನು ತೆಗೆದುಕೊಂಡು ಹೋಗಿ ಆ ವಯೋವೃದ್ಧರಿಗೆ ಕೊಡ್ತಾರೆ, ಮತ್ತು ಅವರ ಮುಂದೆ ಕುಳಿತುಕೊಳ್ತಾಳೆ. ಯಾವ ರೀತಿ ಆ ವಯೋವೃದ್ಧರು ಬಡವರು ಆನಂದದಿಂದ ಆ ಊಟವನ್ನು ಸವಿಯುತ್ತಾರೆ ಅಂತ ನೋಡಲಿಕ್ಕೆ. ಅಷ್ಟರಲ್ಲಿ ತಂದೆ ಗಮನಿಸಿದರು ತನ್ನ ಮಗಳು ಏನು ಮಾಡಿದ್ದಾಳೆ ಅಂತ ಹೇಳಿಕೊಂಡು. ತಂದೆ ಕೂಡ ತನ್ನ ತಟ್ಟೆಯನ್ನು ತೆಗೆದುಕೊಂಡು ಅದೇ ಆ ಮೇಜಿಗೆ ಬಂದು ತಂದೆ ಮತ್ತು ಮಗಳು ಇಬ್ಬರು ಕೂಡ ಅದನ್ನು ಹಂಚಿ ತಿಂದರು. ಮತ್ತು ವಯೋವೃದ್ಧರು ಯಾವ ರೀತಿ ಆ ಭೋಜನವನ್ನು ಆನಂದಿಸುತ್ತಿದ್ದಾರಂತ ಇಬ್ಬರು ಕೂಡ ನೋಡಿ ಖುಷಿಪಟ್ಟರು. ಇಂತಹ ಘಟನೆಗಳು ಪ್ರಿಯರೇ ನಮ್ಮ ಸುತ್ತಮುತ್ತ ನಡೆಯುತ್ತವೆ, ಒಳಿತು ಮಾಡುವಂಥ ಕಾರ್ಯಗಳು. ಅವುಗಳನ್ನು ನಾವು ಹೈಲೈಟ್ ಮಾಡುವುದರ ಬದಲಿಗೆ ನಮ್ಮ ಈ ಮಾಧ್ಯಮಗಳು ಏನು ಮಾಡ್ತವೆ ಅಂತ ಹೇಳಿದರೆ, ಏನು ಕೆಟ್ಟದುಂಟು, ಎಲ್ಲಿ ಜಗಳ ಆಯಿತು, ಮತ್ತು ಎಲ್ಲಿ ಯಾರನ್ನು ಕೊಂದರು, ಇಲ್ಲಿ ಇನ್ನೇನಾಯಿತು ಕೆಟ್ಟದು, ಅದೆಲ್ಲವನ್ನು ಕೂಡ ಹರಡುತ್ತಾರೆ. ಏನು ಉಪಯೋಗ ಆಗ್ತದೆ ಅದರಿಂದ? ನಾವೇನು ಮಾಡೋದು ಅಂತ ಹೇಳಿದರೆ ಅದನ್ನು ಮುಚ್ಚಿ ಇಡುವುದು ಒಳ್ಳೆಯದು. ಅವರವರ ಕೆಲಸ ಅಂತ ಮಾಡ್ತಾರೆ ಅವರು. ಆದರೆ ನಾವೇನು ಮಾಡಬೇಕಂತ ಹೇಳಿದರೆ ಅಂಥದಕ್ಕೆ ತೆರೆ ಎಳಿಬೇಕು. ನಮಗಿದು ಬೇಡ ಅಂತ ಹೇಳಿಕೊಂಡು ನಮಗೇನು ಒಳ್ಳೆಯದಾಗುವುದಿಲ್ಲ ಅದರಿಂದ. ಈ ಕ್ರೂರತೆಯಿಂದ ಕ್ರೌರತೆಯನ್ನು ನೋಡುವಾಗ ನಮಗೇನು ಒಳ್ಳೆಯದಾಗ್ತದೆ? ಕಚ್ಚಾಟ ಮಾಡಿದರು ಇಬ್ಬರು, ಅಲ್ಲಿ ಏನು ಬೆಂಕಿ ಹಚ್ಚಿದರು, ಇಲ್ಲಿ ಯಾರನ್ನು ಕೊಂದರು, ಇದರಿಂದ ನಮಗೇನು ಒಳ್ಳೆಯದಾಗುವುದಿಲ್ಲ ಆ ಕ್ರೌರ್ಯದಿಂದ. ಅದಕ್ಕಾಗಿ ನಾವೇನು ಮಾಡಬೇಕಂತ ಹೇಳಿದ್ರೆ ಇಂಥ ಒಂದು ಕ್ರೂರತೆಯನ್ನು ನೋಡುವಾಗ ಅಲ್ಲಿ ಅದನ್ನು ಬಿಟ್ಟು ಬಿಡಬೇಕು. ಇದು ನನಗೆ ಬೇಡ. ಒಳಿತನ್ನು ಏನು ಉಂಟು ಅದನ್ನು ಮಾಡಬಹುದು. ಅದೇನಾಗ್ತದೆ ಅಂತ ಹೇಳಿದರೆ ಅಲೆಯಾಗಿ ನಾವೊಂದು ಚಿಕ್ಕ ಈ ಒಂದು ತೆಳ್ಳಗಿನ ಕಲ್ಲನ್ನು ತೆಗೆದು ಸಮುದ್ರದಲ್ಲಿ ಬೀಸಾಡಿದರೆ ಅಥವಾ ಒಂದು ನದಿಗೆ ಬೀಸಾಡಿದರೆ, ಹಳ್ಳಕ್ಕೆ ಬೀಸಾಡಿದರೆ ತೆರೆಗಳು, ಅಲೆಗಳು ಬರ್ತವೆ. ಒಂದರ ನಂತರ ಇನ್ನೊಂದು ಅಲೆ ದೂಡಿಕೊಂಡು ಬರ್ತವೆ. ಅದೇ ಪ್ರಕಾರ ನಾವು ಒಂದು ವೇಳೆ ಒಳಿತನ್ನು ಮಾಡಿದರೆ ಸಮಾಜದ ಎಂಬ ಸರೋವರದಲ್ಲಿ, ನದಿಯಲ್ಲಿ ಅಲೆಗಳು ಹುಟ್ಟಿ ಬರುತ್ತವೆ. ಯಾವ ಅಲೆಗಳು? ಒಳ್ಳೆತನದ ಅಲೆಗಳು, ಒಳ್ಳೆಯ ಕೆಲಸ, ಇನ್ನೊಬ್ಬರಿಗೆ ಸಹಾಯ ಮಾಡುವಂಥ ಅಲೆಗಳು, ಅವುಗಳು ಬರ್ತವೆ. ಅದನ್ನು ಮಾಡಬೇಕು ನಾವು. ಯಾರು ಮಾಡದಂಥ ಒಳಿತನ್ನು ನಾವು ಮಾಡಬೇಕು. ಯಾರು ಮಾಡದಂಥ ಒಳಿತನ್ನು ನಾವು ಮಾಡಬೇಕು. ಎಲ್ಲರೂ ಮಾಡಿದಂಥನ್ನು ನಾವು ಮಾಡಿದರೆ ಅದರಲ್ಲಿ ಏನು ದೊಡ್ಡ ಒಂದು ಕ್ರೆಡಿಟ್ ಬರುವುದಿಲ್ಲ ನಮಗೆ. ಅದರ ಬದಲಿಗೆ ಮೊದಲಾಗಿ ಚಿಕ್ಕದಿರಬಹುದು ನಾವು ಮಾಡುವಂಥ ಕೆಲಸ, ಅದನ್ನು ಮಾಡಿದರೆ ಒಳಿತಾದನ್ನು ಇತರರು ನೋಡ್ತಾರೆ, ಮತ್ತು ಇತರರು ಕೂಡ ಹಾಗೇನೆ ಮಾಡ್ತಾರೆ. ನಾವು ಕಾರಣಕರ್ತರಾಗ್ತೇವೆ. ಎಲ್ಲರ ಜೊತೆ ನಾವು ಕೂಡ ನಮ್ಮ ಸ್ವರವನ್ನು ಸೇರಿಸಿದರೆ ನಾವು ನೋಡಬೇಕು ಅದು ಒಳಿತೋ ಕೆಟ್ಟದೆಂಬುದಾಗಿ. ಎಷ್ಟು ಉಂಟು ಒಳಿತು ಮಾಡಲಿಕ್ಕೆ ಪ್ರಪಂಚದಲ್ಲಿ, ಸಮಾಜದಲ್ಲಿ, ನಮ್ಮ ಜೀವನದಲ್ಲಿ. ದೇವರು ನಮಗೆ ಕೊಟ್ಟಂಥ ಒಂದು ಜೀವನ ಸಾಲದು, ಅಷ್ಟು ಒಳಿತನ್ನು ನಾವು ಮಾಡಬಹುದು. ಇತರರಿಗೆ ನಾವು ನೆನಪಿನಲ್ಲಿ ಇಡಬೇಕು. ಇತರರಿಗೆ ಒಳಿತನ್ನು ಮಾಡುವಾಗ ನಾವು ಇತರರ ಮೇಲೆ ಒಂದು ದಿವಸ ಹೊಂದಿಕೊಳ್ಳುವಂಥ ಅಥವಾ ಅವರ ಮೇಲೆ ಭಾರವಾಗುವಂಥ ಒಂದು ಪರಿಸ್ಥಿತಿಗೆ ಬರಬಾರ್ದು. ಜೊತೆಯಲ್ಲಿ ನಮ್ಮ ಮೇಲೆ ಯಾರಾದರೂ ಕೂಡ ವಿಶ್ವಾಸ ಇಟ್ಟು ಬಾಳುವವರಿದ್ದರೆ ಅವರನ್ನು ಕೂಡ ನಾವು ರಸ್ತೆಗಿಳಿಸಬಾರ್ದು. ಒಳಿತನ್ನು ಮಾಡಬೇಕು. ನಮಗೇನು ಬೇಕೋ ಅದನ್ನು ನಾವು ಖಂಡಿತವಾಗಿಯೂ ನಮಗೋಸ್ಕರ ಮಾಡಬೇಕು. ಜೊತೆಗೆ ದೇವರು ನಮಗೇನು ಕೊಟ್ಟಿದ್ದಾರೆ ಅದೆಲ್ಲ ಕೂಡ ನಮಗೆ ಬೇಡ. ಅದರಲ್ಲಿ ಸ್ವಲ್ಪವನ್ನು ಇತರರಿಗೆ ನೀಡಬಹುದು. ಇರಬಹುದು ದ್ರವ್ಯ ರೂಪದಲ್ಲಿ ಅಂತ ಹೇಳಿದರೆ ನಮ್ಮಲ್ಲಿ ಏನು
ಆಸೆಟ್ಸ್ ಉಂಟು, ಆಸ್ತಿ ಉಂಟು, ಸ್ವಲ್ಪವನ್ನು ಹಂಚಿಕೊಳ್ಬೋದು. ನಮಗೆ ದೇವರು ಕೊಟ್ಟಂಥ ಬುದ್ಧಿಶಕ್ತಿ ಉಂಟು, ತಿಳುವಳಿಕೆ ಉಂಟು, ಅದನ್ನು ನಾವು ಇತರ ಹತ್ರ ಹಂಚಿಕೊಳ್ಬೋದು. ಏನು ಕಡಿಮೆ ಆಗುವುದಿಲ್ಲ ನಮ್ಮದಕ್ಕೆ. ನಾವು ಈ ಬುದ್ಧಿಶಕ್ತಿಯನ್ನು, ಜಾಣ್ಮೆಯನ್ನು, ನಮಗಿರುವಂಥ ಮಾಹಿತಿಯನ್ನು ಇತರ ಹತ್ರ ಹಂಚಿಕೊಂಡ್ರೆ ನಮಗೇನು ಕೂಡ ಕಡಿಮೆ ಆಗಲ್ಲ. ಬದಲಾಗಿ ದೇವರು ಕೊಟ್ಟಂಥ ಆ ಒಳಿತು ಎಲ್ಲರಿಗೂ ಕೂಡ ತಲುಪ್ತದೆ. ಅಂಥ ಒಂದು ಔದಾರ್ಯತೆ ನಮಗೆಲ್ಲರಿಗೂ ಕೂಡ ಬೇಕು. ಅದನ್ನು ನಾವು ಇವತ್ತು ದೇವರ ಹತ್ರ ಬೇಡಿಕೊಳ್ಳುವ. ಪ್ರಿಯರೇ, ಕ್ರೂರತೆ ಅದು ಕಾಡಿನಲ್ಲಿರುವಂತಹ ಕೆಲವು ಪ್ರಾಣಿಗಳಿಗೆ ಸಂಬಂಧಪಟ್ಟದ್ದು, ವಿನಃ ನಮಗೆ ಅಲ್ಲ. ವಿಕಾಸವಾದ ಹೇಳ್ತದೆ ಅಂತ ಹೇಳಿದರೆ ನಾವು ಮನುಷ್ಯರು ಈ ವಿಕಾಸ ಹೊಂದಿ ಅಣುವಿನಿಂದ ನಾವು ಬಂದಿದ್ದೇವೆ ಅಂತ ಹೇಳಿಕೊಂಡು ಕೆಲವು ಸಾರಿ ನಮ್ಮಲ್ಲಿ ಆ ವಿಕಾಸದೊಂದಿಗೆ ಆ ಕ್ರೂರತೆ ಕೂಡ ಬಂದು ಬಿಡ್ತದೆ. ಆದರೆ ದೇವರು ನಮಗೆಲ್ಲರಿಗೂ ಕೂಡ ಒಂದು ತಿಳುವಳಿಕೆಯನ್ನು ಕೊಟ್ಟಿದ್ದಾರೆ, ಏನು ಒಳಿತು ಏನು ಕೆಟ್ಟದ್ದು ಅಂತ ಅರ್ಥ ಮಾಡಿಕೊಳ್ಳಲಿಕ್ಕೆ. ನಾವೇನು ಮಾಡಬೇಕಂತ ಹೇಳಿದರೆ ಕೆಟ್ಟದನ್ನು ತಿಳಿದಾಗ ಅದನ್ನು ಬಿಟ್ಟು ಬಿಡಬೇಕು. ಅದು ಯಾರಿಗೆ ಸಂಬಂಧಪಟ್ಟಂಥ ವಿಚಾರ ಅಂತ ಹೇಳಿದರೆ ಕಾಡಿನಲ್ಲಿರುವಂಥ ಕೆಲವು ಕ್ರೂರ ಪ್ರಾಣಿಗಳಿಗೆ. ಅವರ ಸ್ವಭಾವ ಅದು, ಆ ಪ್ರಾಣಿಗಳದ್ದು. ನಾವು ಆ ಪ್ರಾಣಿಯ ಮಟ್ಟಕ್ಕೆ ಇಳಿಬಾರದು. ನಾವು ಮನುಷ್ಯರು. ದೇವರು ನಮಗೆ ಯೋಚನೆ ಮಾಡುವಂಥ ಶಕ್ತಿಯನ್ನು ಕೊಟ್ಟಿದ್ದಾರೆ. ಒಳಿತು ಮತ್ತು ಕೆಟ್ಟದ್ದು ಇದರ ಎರಡನ್ನು ಕೂಡ ವ್ಯತ್ಯಾಸವನ್ನು ತಿಳಿಯುವಂಥ ಆ ಒಂದು ಬುದ್ಧಿಶಕ್ತಿಯನ್ನು ಕೊಟ್ಟಿದ್ದಾರೆ. ಅದಕ್ಕಾಗಿ ನಾವು ಯಾವತ್ತೂ ಕೂಡ ಈ ಒಂದು ತಿಳುವಳಿಕೆಯನ್ನು ಉಪಯೋಗ ಮಾಡಿಕೊಂಡು ಜೀವಿಸಿದರೆ ನಮ್ಮ ವ್ಯಕ್ತಿತ್ವ ವಿಕಾಸ ಆಗ್ತದೆ, ನಾವು ಬೆಳೆಯುತ್ತೇವೆ. ಕೊನೆಗೆ ನಮಗೆ ಏನು ಬೇಕಂತ ಹೇಳಿದರೆ ನಮಗೆ ಒಂದು ತೃಪ್ತಿ ಬೇಕು. ದೇವರು ನನಗೆ ಕೊಟ್ಟಂಥ ಜೀವನವನ್ನು ನಾನು ಒಳ್ಳೆಯದಾಗಿ ಜೀವಿಸಿದ್ದೇನೆ, ಒಂದು 4 ಮಂದಿಗೆ ನನ್ನ ಜೀವನದಿಂದ ಉಪಕಾರ ಆಗಿದೆ, ಸಹಾಯ ಆಗಿದೆ ಅಂತ ಒಂದು ತೃಪ್ತಿ, ಸಮಾಧಾನ ಇರಬೇಕು. ಈ ಕೊಡುವುದಕ್ಕಿಂತ, ಈ ಪಡೆಯುವುದಕ್ಕಿಂತ ಕೊಡುವಂಥದ್ದರಲ್ಲಿ ಜಾಸ್ತಿ ಸಂತೋಷ ಇರ್ತದೆ. ಚಿಕ್ಕವರಿರುವಾಗ ನಮಗೆ ಹೆತ್ತವರು ಅಥವಾ ಸಂಬಂಧಿಕರು ಏನಾದರೂ ಕೊಡ್ತಾರೆ, ತುಂಬ ಖುಷಿ ಆಗ್ತದೆ ನಮಗೆ. ಅದನ್ನು ನಾವು ಬೆಳೀತಾ ಬಂದ ಮೇಲೆ ನಂತರ ಕೂಡ ಅದನ್ನು ಪಡೆಯುತ್ತಾ ಇರುವುದಲ್ಲ ಇತರರಿಂದ. ಯಾಕಂತ ಹೇಳಿದರೆ ನಾವು ಇನ್ನೂ ಚಿಕ್ಕ ಮಕ್ಕಳಲ್ಲ, ಬೆಳೆದು ಬಂದಿದ್ದೇವೆ. ಬೆಳೆದು ಬಂದ ಮೇಲೆ ಏನಂತಾರೆ ಹೇಳಿದರೆ ಸಂತೋಷವನ್ನು ಕಂಡುಕೊಳ್ಳುವುದು ಕೊಡುವುದರಲ್ಲಿ. ಆ ಕೊಡುವುದರಲ್ಲಿ ಇರುವಂಥ ಸಂತೋಷ ಪಡೆಯುವುದರಲ್ಲಿ ಇರುವುದಿಲ್ಲ. ಮಕ್ಕಳಿಗೆ ಕೊಡಬೇಕು, ಯಾಕಂತ ಹೇಳಿದರೆ ಅವರು ಗಳಿಸುವುದಿಲ್ಲ, ಅದಕ್ಕಾಗಿ ಅವರಿಗೆ ಕೊಡಬೇಕು. ಅವರ ಹತ್ರ ಇಲ್ಲ. ಒಂದು ಹಂತಕ್ಕೆ ಬಂದ ಮೇಲೆ ನಾವು ಗಳಿಸಲಿಕ್ಕೆ ಶಕ್ತರಾದ ಮೇಲೆ ಆಗ ನಾವು ಕೊಡುವುದರಲ್ಲಿ ಸಂತೋಷವನ್ನು ಪಡಬೇಕು. ಒಂದು 4 ಮಂದಿಗೆ ನಮ್ಮಿಂದ ಖುಷಿ ಆಗಬೇಕು. ಅದೇ ಒಂದು ವಿಡಿಯೋ ಚಿತ್ರದಲ್ಲಿ ನಾನು ನೋಡಿದೆ. ಒಬ್ಬರು ಬೇರೆ ಬೇರೆ ಜನರಿಂದ ಸಹಾಯ ಕೇಳಿಕೊಂಡು ಅನ್ನ ಮತ್ತು ಸಾಂಬಾರನ್ನು ತಯಾರು ಮಾಡಿಕೊಂಡು ಮಕ್ಕಳಿಗೆ ಹಂಚುತ್ತಾರೆ. ಎಷ್ಟೊಂದು ಸಂತೋಷ ಅವರಲ್ಲಿ, ಮಕ್ಕಳಲ್ಲಿ. ಯಾಕೆಂತ ಹೇಳಿದರೆ ಅಂಥ ಊಟ ಭೋಜನ ಅವರಿಗೆ ದಿನನಿತ್ಯ ಸಿಗುವುದಿಲ್ಲ. ಅವರು ಬಡವರು. ಅದಕ್ಕಾಗಿ ಈ ಒಳ್ಳೆಯ ಮನಸ್ಸಿನ ಮನುಷ್ಯ ಒಂದು ಒಳ್ಳೆಯ ಊಟವನ್ನು ತಯಾರಿಸಿ ಹಲವಾರು ಮಕ್ಕಳಿಗೆ ಹಂಚಿದರಿಂದ ಆ ಮಕ್ಕಳ ಮುಖದಲ್ಲಿರುವಂಥ ಸಂತೋಷ ಅದು ತುಂಬ ನೆಮ್ಮದಿಯನ್ನು ನೀಡ್ತದೆ. ನಾವು ಕೊಡುವುದನ್ನು ಕಲಿಸಿದರೆ ಇತರರಿಗೆ, ನಾವು ಕೊಟ್ಟರೆ ಮತ್ತು ಇತರರಿಗೆ ಕಲಿಸಿದರೆ ನಾವು ಖಂಡಿತವಾಗಿಯೂ ಜೀವನದಲ್ಲಿ ತೃಪ್ತಿಯನ್ನು, ಸಂತೋಷವನ್ನು ಪಡೆದುಕೊಳ್ಳಲಿಕ್ಕೆ ಸಾಧ್ಯ ಉಂಟು. ಪ್ರಿಯರೇ, ನಮ್ಮ ಜೀವನ ನಮ್ಮ ಸುತ್ತಮುತ್ತಲಿರುವಂಥ ಜನರಿಗೆ ಅದರಿಂದ ಏನಾದರೂ ಒಂದು ಉಪಯೋಗ ಆಗುವಂಥದ್ದು ಆಗಲಿ. ಯಾರು ಕೂಡ ನಮ್ಮ ಜೀವನದ ಕೊನೆಗೆ ಅಬ್ಬಾ ಈ ಒಬ್ಬ ವ್ಯಕ್ತಿ ಹೋಗಿಬಿಟ್ಟನಲ್ಲ ಅಂತ ಉಸಿರಾಡುವ ಹಾಗೆ ಆಗಬಾರ್ದು. ಬದಲಾಗಿ ಅಯ್ಯೋ ಎಷ್ಟೊಂದು ಒಳಿತು ಮಾಡಿಬಿಟ್ಟ ಈ ಮನುಷ್ಯ, ಎಲ್ಲರಿಗೆ
ಪ್ರಯೋಜನಕಾರಿ ಸಹಕಾರಿಯಾದಂಥ ವ್ಯಕ್ತಿ ಅಂತ ಒಂದು ಮಾತನ್ನು ಹೇಳಿದರೆ ಸಾಕು, ಅದೇ ದೊಡ್ಡ ಆಶೀರ್ವಾದ. ದೇವರು ಆ ಮಾತಿನಿಂದ ನಮ್ಮನ್ನು ತೀರ್ಪು ಕೊಡ್ತಾರೆ. ಕರ್ತರಾದ ದೇವರೇ, ಇವತ್ತಿನ ಈ ದಿವಸಕ್ಕಾಗಿ ನಾವು ನಿಮ್ಮನ್ನು ಹರಸುತ್ತೇವೆ, ಸ್ತುತಿಸುತ್ತೇವೆ. ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುತ್ತಿರುವಂಥ ಎಲ್ಲರ ಮೇಲೂ ನಿಮ್ಮ ಆಶೀರ್ವಾದಗಳನ್ನು ಸುರಿಸಿರಿ. ಪ್ರತ್ಯೇಕವಾಗಿ ತಮ್ಮ ಜೀವನದಲ್ಲಿ ಅವರು ಏನು ಇತರರಲ್ಲಿ ಹಂಚಿಕೊಂಡಿದ್ದಾರೆ, ಏನು ಒಳಿತನ್ನು ಮಾಡಿದ್ದಾರೆ, ಅದಕ್ಕೋಸ್ಕರ ಅವರನ್ನು ಹರಸು. ಅದೇ ಪ್ರಕಾರ ಇನ್ನು ಮುಂದಿನ ಜೀವನದಲ್ಲಿ ಕೂಡ ತಮ್ಮಲ್ಲಿ ಏನು ಉಂಟು ಇರಬಹುದು, ಹಣದ ರೂಪದಲ್ಲಿ ಅಥವಾ ತಿಳುವಳಿಕೆಯ ರೂಪದಲ್ಲಿ, ಮಾಹಿತಿಯ ರೂಪದಲ್ಲಿ, ಬುದ್ಧಿವಂತಿಕೆಯ ರೂಪದಲ್ಲಿ ಅದನ್ನು ಇತರರ ಹತ್ರ ಹಂಚಿಕೊಂಡು ಆ ಒಂದು ಆನಂದವನ್ನು ಪಡೆಯುವಂಥ ಭಾಗ್ಯ ಅವರೆಲ್ಲರಿಗೆ ನೀವು ನೀಡಿರೆಂದು ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ನಿಮ್ಮ ಪುತ್ರ ಯೇಸು ಕ್ರಿಸ್ತರ ಮುಖಾಂತರ